ಶ್ರದ್ಧೆಯೊಂದಿಗೆ ನಿಧಾನವಾಗಿ ಹೆಜ್ಜೆ ನೀಡುತ್ತಾ ಜರಿಗೊಡೆಯನ್ನು ಹಿಡಿದಂತಹ ವಿದ್ಯಾರ್ಥಿನಿಯರು ಹಾಗೆ ಶಾಲಾ ವಿದ್ಯಾರ್ಥಿಗಳು ಪ್ರದರ್ಶನ ನಿಮ್ಮ ಮುಂದೆ ಪ್ರಧಾನ ವೇದಿಕೆಯಲ್ಲಿ ಈ ವೇದಿಕೆಯ ಮೇಲೆ ಇದೀಗ ಅವರ ಕ್ರಮಬದ್ಧವಾದ ಪಥಚಲನ ಕೂಡ ನಾವೀಗ ಕಾಣಬಹುದು. ಮೆರವಣಿಗೆಗೆ ಬಣ್ಣ ಬಣ್ಣದ ಮೆರುಗನ್ನು ಇರುವಂತಹ ಬಣ್ಣದ ಕೊಡೆಯ ಎಲ್ಲ ಕಲಾ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹುಲಿ ವೇಷಗಳಿಗೆ ಕೂಡ ಅಭಿನಂದನೆಗಳು. ಇದೀಗ ಮಂಗಳ ವಾದ್ಯದೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಕಲಾ ತಂಡ ಈ ಒಂದು ವೈಭವದ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಸಾಗಿ ಬಂದ ಕಲಾ ತಂಡಗಳಲ್ಲಿ ಒಂದಾಗಿರುವಂತಹ ಮಂಗಳ ವಾದ್ಯ
ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡುಕಲೆ ಎಂದೇ ಹೆಸರುವಾಸಿಯಾದಂತಹ ಯಕ್ಷಗಾನದ ಕಲಾವಿದರು ಇದೀಗ ವೇದಿಕೆಯ ಮೇಲೆ ಪ್ರದರ್ಶನ ಹಾಗೆ ಕ್ರಮಬದ್ಧವಾದಂತಹ ಒಂದು ವಿಹಂಗಮ ನೋಟ. ಕರಾವಳಿಯ ಗಂಡು ಕಲೆ ಯಕ್ಷಗಾನ ವೇಷವು ಪ್ರಧಾನ ವೇದಿಕೆಯ ಮುಂಭಾಗದಲ್ಲಿ ಸಾಗಿ ಬರ್ತಾ ಇದೆ. ಮುಂದಕ್ಕೆ ತುಳುನಾಡಿನ ಆಟಿಕಳಂಜ ಸಾಂಸ್ಕೃತಿಕವಾಗಿ ಜನಪದವಾಗಿ ತುಳುನಾಡಿನಲ್ಲಿ ಕಾಣಬರುವಂತಹ ಆಷಾಢ ಮಾಸದಲ್ಲಿ ವೀರನಾಯಕ ವೇಷಭೂಷಣವನ್ನು ಧರಿಸುತ್ತಾ ಉತ್ತರಿ ಕೋಲಾಟದೊಂದಿಗೆ ತಮ್ಮದೇ ಆದಂತಹ ಜನಪದ ಸೊಗಡನ್ನು ದೇಲಕಟ್ಟಿಯ ವಿದ್ಯಾರತ್ನ ಅಂಗಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಗೊತ್ತಿರುತ್ತೆ. ಅದೇ ರೀತಿ ತುಳುನಾಡಿನ ಜನಪದ ಕುಣಿತವಾದಂತಹ ಕಂಗೀಲು ಕಲಾವಿದರು ಕೂಡ ವೇದಿಕೆಗೆ ಲಯಬದ್ಧವಾದಂತಹ ಹೆಜ್ಜೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಹಾಗೆ ವಿಶೇಷವಾದಂತಹ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ವಿದ್ಯಾರ್ಥಿಗಳು ಕೂಡ ಇದೀಗ ವೇದಿಕೆಯ ಮೇಲೆ ಕ್ರಮಬದ್ಧವಾದ ತಾಳಬದ್ಧವಾದ ತಪ್ಪಿನೊಂದಿಗೆ ಹೆಜ್ಜೆಯನ್ನು ಹಾಕುತ್ತಾ ನಮ್ಮ ಮುಂದೆ ಸಾಗಿ ಬರ್ತಾ ಇದ್ದಾರೆ. ನಂತರ ಸಮ್ಮೇಳನ ಅಧ್ಯಕ್ಷರು ಹಾಗೂ ಎಲ್ಲ ಆಗಮಿಸಿರುವಂತಹ ಆದರಣೀಯ ಅತಿಥಿ ಗಣ್ಯರ ಮುಂದೆ ಎಲ್ಲ ಕಲಾ ತಂಡಗಳು ಸಾಗಿ ಬರ್ತಾ ಇದೆ. ಇದೀಗ ನಮ್ಮ ಮುಂದೆ ಸಾಗಿ ಬರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಹೆಸರಾಂತ ಗಂಡು ಕಲೆಯಂತೆ ಹೆಸರುವಾಸದ ಟೊಳ್ಳು ಕುಣಿತ ನಮ್ಮ ವಿದ್ಯಾರ್ಥಿನಿಯರಿಂದ ಪ್ರದರ್ಶನ. ಮೈಸೂರಿನಲ್ಲಿ ಪ್ರಚಲಿತದಲ್ಲಿರುವಂತಹ ಜನಪದ ಕುಣಿತ ವೀರಗಾಸೆ ಎಲ್ಲ ಕಲಾ ತಂಡಗಳಿಗೆ ತದನಂತರ ಇದರ ಹಿಂದೆ ಚಪ್ಪಾಳೆಯ ಪ್ರೋತ್ಸಾಹ ಮಂಡ್ಯ ಜಿಲ್ಲೆಯಲ್ಲಿ ಕಾಣಬರುವಂತಹ ಕಂಸಾಳೆ ಕೂಡ ನಮ್ಮ ವಿದ್ಯಾರ್ಥಿನ ಬಹಳ ಲಯಬದ್ಧವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಜನಾಂಗದವರಂತಹ ವಿಶೇಷ ಕುಣಿತವಾದಂತಹ ಹಾಲಕ್ಕಿ ಕುಣಿತ ಕೂಡ ನಮ್ಮ ವಿದ್ಯಾರ್ಥಿನಿಯರು ಕೂಡ ಪ್ರದರ್ಶಿಸಲ್ಪಟ್ಟಿದ್ದಾರೆ. ಇದೀಗ ಹಾಲಕ್ಕಿ ಕುಣಿತದ ವೇದಿಕೆಯ ಮೇಲೆ ಹಾಗೆ ನಮ್ಮ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ದಿಗ್ಬಂಧದಲ್ಲಿ ಪಾಲ್ಗೊಂಡು ಜನರ ಮೆಚ್ಚುಗೆಯನ್ನು ಕೂಡ ಪಡೆಯುತ್ತಾರೆ. ಇಂತಹ ವಿದ್ಯಾರ್ಥಿಗಳು ಇದೀಗ ಬರಗಾಲದೊಂದಿಗೆ ವೇದಿಕೆಯ ಮೇಲೆ ನಡೆದುಕೊಂಡು ಬರುವಂತಹ ಒಂದು ವಿಹಂಗಮ ನೋಟ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ನಿಟಿಲ ನೇತ್ರನೆ ಗೌರಿಸುತನೆ ನಾಗಭೂಷಣ ಪ್ರಿಯನೇ ತಟಿಲ ಟಾಂಗಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣಿ ಚಾಪನ ಗೆಳಿದನೆ ಪಕ್ಷಿ ವಾಹನ ಸಿರಿ ಪುರಂದರ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ. ಬಂಧುಗಳೇ, ಇವತ್ತು ಮಂದಾರ ಕೇಶವ ಭಟ್ಟರ ಈ ಸಭಾಂಗಣ ನನ್ನ ತಂದೆಯ ಅಣ್ಣ ಉಳಿದೊಟ್ಟು ತ್ಯಾಂಪಣ್ಣ ಶೆಟ್ಟಿ ಉತ್ತಮ ಕೃಷಿಕರಾಗಿ ನಮ್ಮ ಊರಿನಲ್ಲಿ ಒಳ್ಳೆಯ ಹೆಸರನ್ನು ಪಡೆದವರು ಉಳಿದೊಟ್ಟು ತ್ಯಾಂಪಣ್ಣ ಶೆಟ್ಟಿ ಆ ಒಂದು ವೇದಿಕೆಯನ್ನು ನಿರ್ಮಿಸಿಕೊಂಡು ಈ ಒಂದು ವೇದಿಕೆಯಲ್ಲಿ ಇವತ್ತು ನಡೆಯುತ್ತಿರುವಂತಹ 2018ನೇ ರತ್ನೋತ್ಸವದ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇಡೀ ದಿನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ 9 ಗಂಟೆಯವರೆಗೆ, ರಾತ್ರಿ 9 ಗಂಟೆಯವರೆಗೆ ಈ ಕಾರ್ಯಕ್ರಮ ನಿರಂತರವಾಗಿ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಬಹಳ ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟವರು ಖ್ಯಾತ ಸಾಹಿತಿ, ಬರಹಗಾರ, ವಿದ್ವಾಂಸ, ಹಲವಾರು ಪುಸ್ತಕಗಳನ್ನು ಪ್ರಕಟಗೊಳಿಸಿದಂತಹ ಡಾಕ್ಟರ್ ನಾ ಡಿಸೋಜ ಅವರ ಒಂದು ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಈ ರತ್ನೋತ್ಸವ 2018 ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಪೋಷಕರ ಸಹಕಾರದಿಂದ, ಬೆಲ್ಮ ಪಂಚಾಯತಿನ ಒಟ್ಟಾರದಿಂದ
ಹೊರಟು ಬಂದಂತಹ ಆ ನಮ್ಮ ಸಮ್ಮೇಳನ ಅಧ್ಯಕ್ಷರ ಭವ್ಯ ಮೆರವಣಿಗೆ ಈಗಾಗಲೇ ಈ ಒಂದು ಉಳಿದೊಟ್ಟು ತ್ಯಾಂಪನಶೆಟ್ಟಿ ವೇದಿಕೆಗೆ ಬಂದು ಸಮಾಪನೆಗೊಂಡಿದೆ. ಈ ಸಂದರ್ಭದಲ್ಲಿ ಇವತ್ತು ಈ ಮೆರವಣಿಗೆಯನ್ನು ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನು ಉದ್ಘಾಟಿಸಿದವರು ನಮ್ಮ ಈ ಬೆಲ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಈ ಗ್ರಾಮದ ಪ್ರಥಮ ಪ್ರಜೆ ವಿಜಯ ಲಕ್ಷ್ಮಿ ಕೃಷ್ಣಪ್ಪ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಈಗಾಗಲೇ ನಾನು ಹೇಳಿದಂತೆ ಹಿರಿಯ ಸಾಹಿತಿ ನಾ ಡಿಸೋಜ ಅವರ ಬಗ್ಗೆ ಪೂರ್ತಿ ವಿವರವನ್ನು ನಾವು ಸಂಜೆ ಸಮಾರೋಪ ಸಮಾರಂಭದಲ್ಲಿ ನಾವು ನೀಡಲಿಕ್ಕಿದ್ದೇವೆ, ಅವರನ್ನು ಗೌರವಿಸಲಿಕ್ಕಿದ್ದೇವೆ. ನಾ ಡಿಸೋಜರವರು ಬಹಳ ಮುಖ್ಯವಾಗಿ 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಅವರನ್ನು ನಾನು ಬಹಳ ಆತ್ಮೀಯವಾಗಿ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಪರವಾಗಿ, ನಮ್ಮ ಈ ಊರಿನ ನಾಗರಿಕ ಬಂಧುಗಳ ಪರವಾಗಿ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪೋಷಕರ ಪರವಾಗಿ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಂಗ್ಲ ಮಾಧ್ಯಮ ಶಾಲೆಯ ದೇವನಕಟ್ಟೆ ನಾಡು ನುಡಿ ವೈಭವದ ರಥೋತ್ಸವ 2018ರ ಉದ್ಘಾಟನಾ ಸಮಾರಂಭ ಉದ್ಘಾಟನೆಯನ್ನು ನೆರವೇರಿಸ್ತಾ ಇರುವವರು ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುಟ್ಟರವರು, ಮಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು, ಜೊತೆಗೆ ಸಮ್ಮೇಳನ ಅಧ್ಯಕ್ಷರ ಜೊತೆಯಾಗಿ ಎಲ್ಲ ಅತಿಥಿ ಅಭ್ಯರ್ಥಿತರ ಸಮ್ಮುಖದಲ್ಲಿ 2018ರ ರತ್ನೋತ್ಸವ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆಗೊಂಡಿರುವಂತಹ ಅಪೂರ್ವ ಕ್ಷಣಕ್ಕೆ ಎಲ್ಲರೂ ಕೂಡ ಸಾಕ್ಷೀಭೂತರಾಗಿದ್ದಾರೆ. ಜೊತೆಗೆ ಹಚ್ಚೇವು ಕನ್ನಡದ ದೀಪ ಎನ್ನುವಂತಹ ಹಾಡಿನ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು.
ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಳೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಗುಳದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತಿ ಜೈ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಗಿಲ ಹಿಡಿದ ಹೊಳದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಳದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು ಕಷ್ಟದೊಡನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ಆ ಆ ಲೋಕದಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ಲೋಕದಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜಗಳು ದಿಸಲಿ ರಾಜಗಳಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜಗಳು ದಿಸಲಿ ರಾಜಗಳಲಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಡುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ಆ ಆ ಆ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ಆ ಆ ಆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಇರ್ಬೋದು, ಆದರೆ ನಮ್ಮ ರವೀಂದ್ರ ಶೆಟ್ಟರವರು ಕನ್ನಡದ ಕಲರವ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಮೆರವಣಿಗೆಯನ್ನು ಮಾಡಿಬಿಟ್ಟು ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡ್ತಾರೆ. ತುಳುವ ಕನ್ನಡಿಗರವರು, ಯಾಕಂದರೆ ಕೃಷ್ಣನ ರೀತಿಯಲ್ಲಿ ತುಳು ಅಂದರೆ ತುಳು ರಾಜ್ಯದಲ್ಲಿ ಹುಟ್ಟಿದವರು, ಆದರೆ ಕನ್ನಡದ ರಾಜ್ಯಭಾರದಲ್ಲಿ ಬೆಳೆದವರು. ಆದರೆ ಕನ್ನಡದ ವಿಶೇಷ ಅಭಿಮಾನದಿಂದ ವರ್ಷವೂ ರತ್ನೋತ್ಸವವನ್ನು ಮಾಡ್ತಾ ಕನ್ನಡದ ಬೆಳವಣಿಗೆಗೆ ಪ್ರೋತ್ಸಾಹಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಿದೆ, ಈಗ ಇವತ್ತು ನಮಗೆ ಹೀಗೆ ಪ್ರತ್ಯೇಕವಾಗಿ ಕನ್ನಡ ಕೆಲಸ ಮಾಡುವವರಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಸರ್ಕಾರದ ಪ್ರೋತ್ಸಾಹ ಕನ್ನಡದ ಬೆಳವಣಿಗೆ ಇಲ್ಲ ಅಂತ ಹೇಳಿಕೊಂಡು ರಾಜಾರೋಷವಾಗಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಇದ್ದಾರೆ,
ವರ್ಷಕ್ಕೆ 3,000 4,000 ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದೆ, ನಿಮ್ಗೆ ಗೊತ್ತಿದೆ ಎಲ್ಲರಿಗೆ. ಇನ್ನೊಂದು 4-5 ವರ್ಷದಲ್ಲಿ ಕನ್ನಡ ಶಾಲೆಗಳಿಲ್ಲ, ಎಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಹೋಗ್ತದೆ. ಸರ್ಕಾರಕ್ಕೆ ಯಾಕೆ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದರೆ, ಯಾರೇ ಆಗಲಿ ನೀವು ನಿಮ್ಮ ಮಕ್ಕಳನ್ನು ಕ್ಲಾಸಿಗೆ ಒಂದು ಅಧ್ಯಾಪಕರಿಲ್ಲದ ಶಾಲೆಗೆ ಕಳಿಸಿದರೆ ಆ ಮಕ್ಕಳ ಭವಿಷ್ಯ ಏನಾಗ್ಬೋದು? 7 ಕ್ಲಾಸಿಗೆ ಒಂದು ಅಧ್ಯಾಪಕರು, ಅವರು ಅಡುಗೆ ನೋಡುವುದಾ, ರಜೆ ಹಾಕುವುದಾ, ಕಚೇರಿ ಕೆಲಸ ಮಾಡುವುದಾ, ವಿದ್ಯೆ ಹೇಳುವುದಾ? ಈ ಕಲಿಸುವ ಹೊತ್ತಿಗೆ ಕ್ಲಾಸಿಗೆ ಅಧ್ಯಾಪಕರಿಲ್ಲದಿದ್ದರೆ ಆ ಮಕ್ಕಳ ಪರಿಸ್ಥಿತಿ ಏನು? ಆ ಪರಿಸ್ಥಿತಿ ಇವತ್ತು ಬಂದಿದೆ. ಅದಕ್ಕೆ ಸರ್ಕಾರ ಮುಂದೆ ಬರಬೇಕಾದ ಅಧಿಕಾರಿಗಳೇನು ಮಾಡಲಿಕ್ಕಾಗುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ವಿದ್ಯಾಕ್ಷೇತ್ರದ ಬಗ್ಗೆ ನಾವು ಭಾಳ ಮಾತಾಡ್ತೇವೆ. ಸರ್ಕಾರಿ ಶಾಲೆ ಮುಚ್ಚಬಾರದು, ಪ್ರೋತ್ಸಾಹ ನೀಡಿ ಅಂತ ಹೇಳಿಕೊಂಡು ರಾಜಕಾರಣಿಗಳು ಭಾಷಣ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಅಧ್ಯಾಪಕರ ನೇಮಕ ಮಾಡಬೇಕು, ಅವರನ್ನು ಕರೆದು. ಯಾಕಂದರೆ ಈಗ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳನ್ನು ವ್ಯಾನಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಿರಲಿ, ಅನುದಾನ ಶಾಲೆಗಳಾಗಲಿ ಮಕ್ಕಳನ್ನು ಕರೆದುಕೊಂಡು ವ್ಯವಸ್ಥೆ ಮಾಡಿದರೆ ಸ್ವಲ್ಪ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗ್ಬೋದು ಅಂತ. ಯಾಕೆಂದರೆ ಬಡತನ ಒಂದು ಕಾಲದಲ್ಲಿ ಇತ್ತು, ಇವತ್ತು ಯಾರಿಗೂ ಬಡತನ ಇಲ್ಲ. ಯಾಕೆಂದರೆ ಬಡತನ ಹೇಳಿಕೊಳ್ಳುವುದು ಮಾತ್ರ ಅಷ್ಟೇ ಅಲ್ಲದೆ ಬಡತನ ಇಲ್ಲ. ಎಲ್ಲ ಕೂಲಿ ಕೆಲಸದವರು ಕೂಡ ಮಕ್ಕಳನ್ನು ವ್ಯಾನ್ನಲ್ಲಿ ಕಳಿಸ್ತಾರೆ. ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಡೊನೇಷನ್ ಕೊಟ್ಟು ಮಕ್ಕಳನ್ನು ಕಲಿಸ್ತಾ ಇದ್ದಾರೆ. ಏನೇ ಇರಲಿ, ಅದರ ಬಗ್ಗೆ ನಾವು ಚರ್ಚೆ ಬೇಡ. ಈ ವಿದ್ಯಾಸಂಸ್ಥೆಯಲ್ಲಿ ಇಂಗ್ಲೀಷಿನ ಜೊತೆಗೆ ಕನ್ನಡಕ್ಕೆ ಒಳ್ಳೆಯ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ರವೀಂದ್ರ ಶೆಟ್ಟರವರು. ಅದು ನಮಗೆ ಎಲ್ಲರಿಗೂ ಸಂತೋಷ ತಂದಿದೆ. ಯಾಕೆಂತ ಹೇಳಿದರೆ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಕನ್ನಡನ ಸೋಂಕು ಹತ್ತಿರ ಬರದಾಗಿ ನೋಡಿಕೊಳ್ಳುವಂಥ ಎಷ್ಟೋ ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿದೆ. ಹಾಗಿರುವಾಗ ಇದಕ್ಕೆ ಒಂದು ಒಳ್ಳೆಯ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಏನೇ ಇರಲಿ, ನಾವೆಲ್ಲ ಸೇರಿ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕಾಗಿದೆ. ನಮಗೆ ಇತರ ಭಾಷೆಗಳಲ್ಲಿ ಕಲಿಯುವುದಕ್ಕೆ ವಿರೋಧ ಬೇಡ. ಯಾಕೆ ಅಂತ ಹೇಳಿದರೆ, ನಾನು ವಿಧಾನಸೌಧದಲ್ಲಿ ಗುಡುಗಿದವ, ಕನ್ನಡ ಕಲಿತು ಕರ್ನಾಟಕದಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಜಗತ್ತು ಸುತ್ತಬೇಕಂತೇಳಿ. ಇಂಗ್ಲೀಷ್ ಮಾಧ್ಯಮ ಶಾಲೆಗಿದ್ದರೂ ಒಂದು ಪಾಠ ಕನ್ನಡವನ್ನು ಕಡ್ಡಾಯ ಕಲಿಸಿ ಕನ್ನಡ ಮಾತು ಮತ್ತು ಬರೀಲಿಕ್ಕೆ ಅವರಿಗೆ ಬರುವಂಥ ಒಂದು ಕೆಲಸವಾದರೂ ಆಗಲಿ. ಆ ರೀತಿ ಆದರೂ ಕನ್ನಡ ಉಳಿಲಿ ಅಂತೇಳಿ ಹೇಳುತ್ತಾ, ಇವತ್ತು ಪೂರ್ತಿ ದಿನ ಕನ್ನಡದ ಕಲರವ ಇಲ್ಲಿ ನಡೀಲಿಕ್ಕಿದೆ. ಅದಕ್ಕೆ ಅಧ್ಯಕ್ಷರಾಗಿ ಬಂದು ನಾಡಿ ಸೋಜರವರು ಹಿರಿಯ ಸಾಹಿತಿಗಳು, ಕನ್ನಡದ ಬಗ್ಗೆ ಉತ್ತಮ ಕೆಲಸ ಮಾಡುವ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಅಧ್ಯಕ್ಷರಾಗಿ ಕೂಡ ಮಾರ್ಗದರ್ಶನ ಮಾಡಿದವರು. ರವೀಂದ್ರ ಶೆಟ್ಟರ ಒಂದು ಸಾಹಸಕ್ಕೆ, ಯಾಕೆಂದರೆ ಅವರು ವಿದ್ಯಾಕ್ಷೇತ್ರದಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಂಬಳ ಇರ್ಬೋದು, ಯಾವುದನ್ನೇ ನೋಡಿದರೂ ರಾಜಕೀಯದಲ್ಲೂ ಕೂಡ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಮುಂದಕ್ಕೆ ಬರೋ ಪ್ರಯತ್ನ ಮಾಡ್ತಾರೆ. ಎಲ್ಲರ ಪ್ರೋತ್ಸಾಹದಿಂದ ಅವರು ಒಂದು ಉತ್ತಮ ನಾಯಕರಾಗಿ ಮೂಡಿ ಬಂದು ಒಳ್ಳೆಯ ಕೆಲಸ ಮಾಡಲಿ. ಯಾಕೆಂದರೆ ಒಳ್ಳೆಯ ಕೆಲಸ ಮಾಡುವವರಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಪ್ರೋತ್ಸಾಹ ನೀಡಿದರೆ ಅವರಿಂದ ಒಳ್ಳೆ ಕೆಲಸಗಳಾಗ್ತದೆ. ಅಂಥ ಕೆಲಸಗಳು ಆಗಬೇಕಾಗಿದೆ. ಈ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಇದೆ, ಒಳ್ಳೆಯ ಹೆಸರು ಗಳಿಸಿದೆ ಈ ಪರಿಸರದಲ್ಲಿ. ಈ ವಿದ್ಯಾಸಂಸ್ಥೆಗೆ ಕನ್ನಡದ ಉಳಿವಿಗೆ ನಾವೆಲ್ಲ ಸೇರಿ ಕೆಲಸ ಮಾಡುವ. ಕನ್ನಡದ, ಯಾಕೆಂದರೆ ನಾವು ಕರ್ನಾಟಕದಲ್ಲಿದ್ದ ನಂತರ ಕನ್ನಡದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಬೇಕು. ಇವತ್ತು ಬೆಂಗಳೂರಿನಂಥ ನಗರದಲ್ಲೇ 30-40% ಕನ್ನಡಿಗರಿರೋದು, ಬಾಕಿ ಎಲ್ಲ ಇತರ ಭಾಷಿಕರು ಬಂದು ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರ ಭಾಷೆಯಲ್ಲೇ ವ್ಯವಹಾರ ಮಾಡ್ತಾ ಇದ್ದಾರೆ. ಕನ್ನಡಕ್ಕೆ ಪ್ರೋತ್ಸಾಹ ಇಲ್ಲ. ಇತರ ರಾಜ್ಯಗಳಿಗೆ ಹೋದರೆ ಯಾವುದೇ ಭಾಷೆಯವರು ಅಲ್ಲಿಗೆ ಹೋದರೂ ಕೂಡ, ಮಲಯಾಳಕ್ಕೆ ಹೋದರೆ ಮಲಯಾಳದಲ್ಲೇ ಮಾತಾಡ್ತಾರೆ. ನಾವು ಯಾವ ಭಾಷೆಯಲ್ಲಿ ಮಾತಾಡಿದರೂ ಕೂಡ ಅವರ ಉತ್ತರ ಹಿಂಗೆ ಮಲಯಾಳದಲ್ಲಿ ಕೊಡ್ತಾರೆ. ಅವರಿಗೆ ಇಂಗ್ಲೀಷ್, ಹಿಂದಿ ಎಲ್ಲವೂ ಬರ್ತದೆ. ಆ ರೀತಿ ಒಂದು ಸಾಧನೆ ಮಾಡಿದ್ರಿಂದ ಅಲ್ಲಿ ಹೋದವರೆಲ್ಲ ಮಲಯಾಳ, ತಮಿಳು ಕಲಿತಾರೆ. ನಮ್ಮಲ್ಲಾಗಲ್ಲ. ನಾವು ತಮಿಳು, ಮಲಯಾಳದಲ್ಲಿ ನಾವು ಅವರ ಒಂದು ಭಾಷೆಗೆ ಹೊಂದಿಕೊಂಡು ಹೋಗೋದ್ರಿಂದ ಕನ್ನಡ ಕಲಿಯುವವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇವತ್ತು ಕರಾವಳಿಯಲ್ಲಿ ಕೂಡ ಕನ್ನಡಿಗರ ಸಂಖ್ಯೆ ಕೊರತೆ ಬರ್ತಾ ಇದೆ. ಈ ರೀತಿ ಆಗಬಾರದು. ಕರ್ನಾಟಕನ ಭಾಷಾವಾರ ಪ್ರಾಂತ್ಯ ಆದಾಗ ಎಷ್ಟೋ ಕನ್ನಡದ ಜಾಗಗಳು ನಮ್ಮ ಕೈ ಬಿಟ್ಟು ಹೋಗಿದೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅದರ ಹೋರಾಟವಾಗುತ್ತದೆ. ನಮ್ಮ ಕಾಸರಗೋಡನ್ನು ತೆಗೆದುಕೊಂಡರೂ ಕೂಡ ಶುದ್ಧ ಕನ್ನಡದ ಪ್ರದೇಶ ಯಾವುದೋ ಒಂದು ಕೈ ಬಿಟ್ಟು ಹೋಯಿತು. ಆಗಬಾರದು. ನಾವೆಲ್ಲ ಕನ್ನಡಿಗರು ಒಟ್ಟಾಗಿ ಕನ್ನಡವನ್ನು ಉಳಿಸುವ, ಬೆಳೆಸುವ ಕೆಲಸ ಆಗಬೇಕು. ಆ ಕೆಲಸದ ನಿಟ್ಟಿನಲ್ಲಿ ರವೀಂದ್ರ ಶೆಟ್ಟರು ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಪ್ರೋತ್ಸಾಹ. ನವೆಂಬರ್ನಲ್ಲಿ ಮಾತ್ರ ನಾವು ಕನ್ನಡದ ಬಗ್ಗೆ ಮಾತನಾಡ್ತೀವಿ, ಆಮೇಲೆ ಮಾತಾಡಲ್ಲ. ವರ್ಷ ಪೂರ್ತಿ ಕನ್ನಡದ ಬಗ್ಗೆ ನಾವು ಮಾತನಾಡಬೇಕಾಗ್ತದೆ. ಇವತ್ತು ಕನ್ನಡದ ನಾಡು ನುಡಿ ರಕ್ಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಇರಬೇಕಾಗ್ತದೆ. ಜೊತೆಗೆ ನಮಗೆ ಏನು ಕನ್ನಡದಿಂದ ಏನು ಆಗ್ತಾಯಿದೆ ಅಂತ ಇಂಪಾರ್ಟೆಂಟ್, ಕನ್ನಡಕ್ಕೆ ನಾವೇನು ಕೊಡ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಕುವೆಂಪು ಅವರು ಹೇಳ್ದಂಗೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗ್ತದೆ. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಕನ್ನಡಿಗರು ಇವತ್ತು ಮುಂದೆ ಬಂದಿದ್ದಾರೆ. ಯಾವುದೇ ವಿದ್ಯಾಕ್ಷೇತ್ರದ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ವಿದೇಶಗಳಲ್ಲೂ ಸಹ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಕನ್ನಡಿಗರು. ಸೊ ಕನ್ನಡಕ್ಕಾಗಿ ಇವತ್ತು ಸಾಕಷ್ಟು ಜನ ಇಲ್ಲಿ ದುಡ್ದಿದ್ದಾರೆ. ನಮ್ಮಲ್ಲಿ ಕನ್ನಡ ಕೆಲವು ಸಂಸ್ಥಾನಗಳು ಆಳಿ ಹೋಗಿದ್ದಾವೆ. ಕದಂಬರಿರ್ಬೋದು, ಹೊಯ್ಸಳರಿರ್ಬೋದು, ಮೈಸೂರಿನ ಒಡೆಯರಿರ್ಬೋದು, ಹಲವಾರು ಸಾಹಿತಿಗಳಲ್ಲಿ ಕುವೆಂಪುರಿರ್ಬೋದು, ಮಹಾನ್ ಕವಿಗಳು ಜನಿಸಿದಂಥ ಇಂಥ ನಾಡು ಕನ್ನಡ ನಾಡು. ಇಂಥ ಒಂದು ನಾಡಿನಲ್ಲಿ ನಾವು ಜನ್ಮ ತಾಳಿರೋದೇ ನಮ್ಮ ಪುಣ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ಬಟ್ ಇವತ್ತಿನ ಸನ್ನಿವೇಶದಲ್ಲಿ
ಕನ್ನಡ ಶಾಲೆಗಳಿಗೆ ನಮ್ಮ ಪೋಷಕರು ಮಕ್ಕಳನ್ನು ಸೇರಿಸ್ತಾ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದು ಯಾಕೆಂದರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪೋಷಕರಿಗೆ ಒಂದು ಕಿವಿ ಮಾತು, ಮಗು ಇಂಗ್ಲೀಷ್ನಲ್ಲಿ ಕಲ್ತಿದ ತಕ್ಷಣ ಅದು ತನ್ನೆಲ್ಲ ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾತೃಭಾಷೆ ಏನಿದೆ, ಮಾತೃಭಾಷೆಯಲ್ಲಿ ಎಷ್ಟು ಕಲಿತೀವಿ ಅದು ಗಟ್ಟಿ ಆಗ್ತಾ ಹೋಗ್ತದೆ. ಅವರು ಮುಂದೆ ದೊಡ್ಡ ಅಧಿಕಾರಿಗಳಾಗಲಿಕ್ಕೋ, ಇಂಜಿನಿಯರ್ ಆಗಲಿಕ್ಕೋ, ಡಾಕ್ಟರ್ ಆಗಲಿಕ್ಕೋ ಅದು ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕನ್ನಡವನ್ನು ಬೆಳೆಸುವ, ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರ ಮೇಲಿದೆ. ಆ ನಿಟ್ಟಿನಲ್ಲಿ ಅದನ್ನು ನಾವು ಪಾಲಿಸೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಈ ಸಂಸ್ಥೆಯ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಾನು ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಾವು ಈ ಸಾಹಿತ್ಯ ಸಮ್ಮೇಳನ ಮಾಡಿದಂತಹ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸಬೇಕು, ಕನ್ನಡಕ್ಕೆ ಹೆಚ್ಚಿನ ಮೆರುಗನ್ನು ನೀಡಬೇಕಂತೇಳಿ ಆ ಒಂದು ಸಮಯದಲ್ಲಿ ಹೇಳ್ತೇವೆ. ಆದರೂ ಕೂಡ ಅದನ್ನು ಇವತ್ತು ನಾವು ಉಳಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಇನ್ನೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಸಾಹಿತಿಗಳು ಹಿರಿಯರು ಕುವೆಂಪುರಾಗಿರ್ಬೋದು, ದ ರಾ ಬೇಂದ್ರೆರಾಗಿರ್ಬೋದು, ಇವರೆಲ್ಲ ಕೃತಿಗಳಿಂದ, ಸಾಹಿತಿಗಳಿಂದ ನಮ್ಮ ಸಾಹಿತ್ಯ ಇವತ್ತು ಎಷ್ಟು ಮುಂದುವರೆದಿದೆ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಇಂತಹ ಸಾಹಿತಿಗಳನ್ನು ನಾವು ಇವತ್ತು ಸಾಹಿತಿಗಳ ಮೇರು ಕೃತಿಗಳ ಮೂಲಕ ಅವರಲ್ಲಿ ಇಂದಿನ ಮಕ್ಕಳಲ್ಲಿ ನಾವು ಇವತ್ತೀಗ ಸಾಹಿತ್ಯವನ್ನು ಉಳಿಸುವಂಥ ಕಾರ್ಯಗಳು ಆಗಬೇಕು. ಎಷ್ಟೋ ಇವಾಗಲೇ ಹೇಳಿದರು, ಉದ್ಘಾಟನಾ ಭಾಷಣವನ್ನು ಮಾಡಿದಾಗಲೇ ಕನ್ನಡ ಶಾಲೆ ಮುಚ್ಚುತ್ತಲೇ ಬರ್ತಾ ಇದೆ, ಕನ್ನಡವನ್ನು ಉಳಿಸುವಂಥ ಕೆಲಸ ಕಾರ್ಯ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತೇಳಿ. ಖಂಡಿತವಾಗ್ಲೂ ಹೌದು. ಇವತ್ತು ಕನ್ನಡ ಶಾಲೆಯನ್ನು ಉಳಿಸಬೇಕಾದ್ರೆ ಸರಿಯಾದ ಅಧ್ಯಾಪಕರ ಕೊರತೆ ಆಗಿರ್ಬೋದು, ಮಕ್ಕಳ ಕೊರತೆ ಆಗಿರ್ಬೋದು, ಎಲ್ಲವೂ ನೋಡಿದಾಗ ಇವತ್ತು ಕನ್ನಡವನ್ನು ಯಾವ ರೀತಿಯಾಗಿ ಉಳಿಸಿ ಬೆಳೆಸ್ತೇವೆ ಅಂತೇಳಿ ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿರುತ್ತದೆ. ಆ ರೀತಿಯಲ್ಲಿ ನಾವಿವತ್ತು ಇಂತಹ ಸಾಹಿತ್ಯ ಸಮ್ಮೇಳನದ ಮುಖಾಂತರ ಮಕ್ಕಳಲ್ಲಿ ಇವತ್ತು ಕನ್ನಡವನ್ನು ಉಳಿಸಬೇಕು, ಸಾಹಿತ್ಯವನ್ನು ಮಕ್ಕಳ ಓದುವಿನ ಜೊತೆಗೆ ಇವತ್ತು ನಾವು ಸಾಹಿತಿ ಪುಸ್ತಕಗಳನ್ನು ಓದುವ ಮುಖಾಂತರ ಇವತ್ತು ನಾವು ಕನ್ನಡವನ್ನು ಉಳಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ಇವತ್ತು ನಾವು ಇಂಗ್ಲೀಷ್ ಮಾಧ್ಯಮದತ್ತ, ಇಂಗ್ಲೀಷ್ ಕಲಿಕೆಯತ್ತ ಮುಖ ಮಾಡ್ತಾ ಇದ್ದೇವೆ. ಆ ರೀತಿಯಲ್ಲಿ ನಾವಿವತ್ತು ಕನ್ನಡವನ್ನು ಮರೆಮಾಚುತ್ತಾ ಇದ್ದೇವೆ. ಎಷ್ಟೋ ನಮ್ಮಲ್ಲಿ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಬ್ಯಾಂಕಲ್ಲಾಗಿರ್ಬೋದು, ಬೇರೆ ಬೇರೆ ಇಲಾಖೆಗೆ ಮುಖಾಂತರ ನೋಡಬೇಕಾದ್ರೆ ಇವತ್ತು ಯಾವುದೇ ಒಂದು ಜನಸಾಮಾನ್ಯರು ಆ ಇಲಾಖೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಕನ್ನಡವನ್ನು ಮಾತಾಡುವವರೇ ಇರುವುದಿಲ್ಲ. ಅಲ್ಲಿ ಯಾವುದೇ ಒಂದು ಸಿಬ್ಬಂದಿಗಳು ಕೂಡ ಇವತ್ತು ಕನ್ನಡವನ್ನು ಮಾತಾಡುವವರೇ ಇರುವುದಿಲ್ಲ, ಎಲ್ಲ ಇಂಗ್ಲೀಷಿನಲ್ಲೇ ಇರ್ತದೆ. ಈ ರೀತಿಯಲ್ಲಿ ನಾವು ಇವತ್ತು ಕರ್ನಾಟಕದವರಾದರೂ ಕೂಡ ಕರ್ನಾಟಕಕ್ಕೆ ಬಂದ ಸಮಯದಲ್ಲಿ, ಕರ್ನಾಟಕದಲ್ಲಿ ಇದ್ದಂತಹ ಸಮಯದಲ್ಲಿ ಕನ್ನಡವನ್ನು ನಾವು ಬಳಸಬೇಕು, ಕನ್ನಡವನ್ನು ನಾವು ಉಳಿಸಬೇಕು. ಯಾವುದೇ ನಾವು ಕೂಡ ಬೇರೆ ಜಿಲ್ಲೆಗಳಿಗೆ, ಬೇರೆ ದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾವು ಇಲ್ಲಿಂದ ಹೋಗಿ ಅಲ್ಲಿ ಅವರ ಭಾಷೆಯನ್ನು ಮಾತಾಡುವ ಮುಖಾಂತರ ನಾವು ಕನ್ನಡವನ್ನು ಮರೀತಾ ಇದ್ದೇವೆ. ಈ ರೀತಿಯಲ್ಲಿ ನಾವು ಕನ್ನಡಕ್ಕೆ ಇವತ್ತು ಹೆಚ್ಚು ಒತ್ತನ್ನು ಕೊಡಬೇಕು, ನಮ್ಮ ಭಾಷೆಯಾದ ಕನ್ನಡವನ್ನು ಉಳಿಸಬೇಕು. ಕನ್ನಡವನ್ನು ಉಳಿಸುವ ಮುಖಾಂತರ ಇವತ್ತು ಸಾಹಿತಿಗಳು ಉಳಿಸಲಿಕ್ಕೆ ಸಾಧ್ಯ ಉಂಟು. ಇವತ್ತಿನ ಮಕ್ಕಳಿಗೆ ನಾವು ಸಾಹಿತ್ಯದ ಬಗ್ಗೆ ಒಳ್ಳೆಯ ಒಂದು ಪುಸ್ತಕ ಓದುವ ಮುಖಾಂತರ ಆಗಿರ್ಬೋದು, ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳುವ ಮುಖಾಂತರ ಮಕ್ಕಳನ್ನು ಇವತ್ತು ನಾವು ಬೆಳೆಸಬೇಕು. ಈ ಮುಖಾಂತರವಾಗಿ ನಮ್ಮ ಇಂತಹ ಸಾಹಿತ್ಯ ಸಮ್ಮೇಳನಗಳು ಒಳ್ಳೆಯ ರೀತಿಯಲ್ಲಿ ಆಗಲಿ. ಇಂತಹ ಸಾಹಿತ್ಯ ಸಮ್ಮೇಳನಗಳಿಗೆ ಇವಾಗಲೇ ಹೇಳಿದಾಗೆ ಸರ್ಕಾರದಿಂದ ಕೂಡ ಸಾಕಷ್ಟು ಅನುದಾನಗಳು ಬರ್ತಾ ಇಲ್ಲ. ಯಾವುದೇ ಒಂದು ಸಮ್ಮೇಳನ ಮಾಡಬೇಕಾದ್ರೂ ಕೂಡ ಒಂದು ಕಿಂಚಿತ್ತು ಅನುದಾನದ ಮೂಲಕ ಇವತ್ತು ಇಂತಹ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ಸರ್ಕಾರದ ವತಿಯಿಂದ ಹೆಚ್ಚಿನ ಪ್ರೋತ್ಸಾಹ ಬೇಕು, ಅನುದಾನದ ಕೂಡ ಕೊಡುವ ಮುಖಾಂತರ ಇವತ್ತು ನಾವು ಸಾಹಿತ್ಯವನ್ನು ಉಳಿಸಬೇಕು. ಸಾಹಿತ್ಯ ಸಮ್ಮೇಳನದ ಮುಖಾಂತರ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಉಳಿಸಿ ಬೆಳೆಸುವಂಥ ಕೆಲಸ ಕಾರ್ಯಗಳು ತಾವೆಲ್ಲ ಮಾಡೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಇನ್ನು ಕೆಲವು ಎಲ್ಲ ಕವಿಗೋಷ್ಠಿಗಳು ನಡೆಯಲಿದೆ. ಆ ಕವಿಗೋಷ್ಠಿಯಲ್ಲಿ ತಮ್ಮ ಮಕ್ಕಳನ್ನು ಭಾಗವಹಿಸುವಾಗೆ ತಾವು ಕೂಡ ಮಾಡಬೇಕಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು. JB ಸಲ್ದಾನ ಇವರು ಕಾರ್ಯಕ್ರಮಕ್ಕೆ ಶುಭಾಶಂಸೆಯನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಪ್ರಥಮವಾಗಿ ನಮ್ಮ ಈ ಪರಿಸರದಲ್ಲಿ
ಶ್ರೀಯುತ ರವೀಂದ್ರ ಶೆಟ್ಟಿಯವರು ಕಲೆಗೆ, ಸಂಸ್ಕೃತಿಗೆ, ನಮ್ಮ ನಾಡ ವೈಭವಕ್ಕೆ, ನಮ್ಮ ಭಾಷೆಗೆ ಬಹಳಷ್ಟು ಒತ್ತು ನೀಡುತ್ತಾರೆ, ಬಹಳಷ್ಟು ಮಹತ್ವವನ್ನು ನೀಡುತ್ತಾರೆ. ಇದು ಖಂಡಿತವಾಗಿಯೂ ಬಹಳಷ್ಟು ಸಂತೋಷದ ಸುದ್ದಿ, ಬಹಳಷ್ಟು ಹೆಮ್ಮೆಯ ವಿಷಯ. ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿಗೆ ನಾನು ಶುಭ ಕೋರುತ್ತೇನೆ. ದೇವರ ಆಶೀರ್ವಾದವನ್ನು ಬೇಡ್ತೇನೆ. ಅವ್ರಿಗೆ ಗಟ್ಟಿಯಾಗಿ ಒಂದೆರಡು ಚಪ್ಪಾಳೆ ನೀಡಬೇಕಂತ ವಿದ್ಯಾರ್ಥಿಗಳಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಈ ದೇರಳಗಟ್ಟೆಯ ಪರಿಸರದಲ್ಲಿರುವ ಈ ಶಾಲೆ ಖಂಡಿತವಾಗಿಯೂ ಎಲ್ಲ ಸಮುದಾಯದ ಮಕ್ಕಳಿಗೆ ಒಂದು ಪ್ರೇರಣೆ ನೀಡುವ ಶಾಲೆ. ನನಗಂತೂ ಬಹಳಷ್ಟು ಸಂತೋಷ. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಮಕ್ಕಳು ಈ ಸಂಸ್ಥೆಯಲ್ಲಿ ಒಟ್ಟಾಗಿ ಸೇರಿ ಏಕತೆಯಿಂದ ಜೀವಿಸ್ತಾರೆ. ಈ ಶಾಲೆ ಹಿರಿಮೆಗೆ ಕಾರಣರಾಗಿದ್ದಾರೆ. ಇಲ್ಲಿ ಮಾತ್ರವಲ್ಲ, ಇಲ್ಲಿ ಕಲಿತ ಮಕ್ಕಳು ನಮ್ಮ ಶಾಲೆಗೆ, ಈ ತೊಕ್ಕೊಟ್ಟಿಗೆ ಪೆರ್ಮಣೂರಿಗೆ ಬರುವಾಗ, ನಮ್ಮ ನಗರದಲ್ಲಿರುವ ಬೇರೆ ಬೇರೆ ಶಾಲೆಗಳಿಗೆ ಹೋಗುವಾಗ ಅವರ ಶಿಸ್ತು, ಅವರ ನಡತೆಯನ್ನು ನೋಡುವಾಗ ಬಹಳಷ್ಟು ಸಂತೋಷವಾಗ್ತದೆ. ಇಂಥ ಒಂದು ಉತ್ತಮವಾದ ಅಡಿಪಾಯವನ್ನು ಹಾಕುವ ಈ ಶಾಲೆಯ ಆಡಳಿತ ಮಂಡಳಿಗೆ, ಅದೇ ರೀತಿ ಅಧ್ಯಾಪಕ ವೃಂದದವರಿಗೆ ನಾನು ಶುಭವನ್ನು ಕೋರುತ್ತೇನೆ. ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳುತ್ತೇನೆ. ಇಂದಿನ ದಿನ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾಗ ಈ ರತ್ನೋತ್ಸವದ ಭಾಗವಾಗಿ ಸಾಂಸ್ಕೃತಿಕ ದಿಬ್ಬನ ಈ ಮಾರ್ಗದಲ್ಲಿ ಬರ್ತಾ ಇತ್ತು. ಅದನ್ನು ನೋಡಿ ನನಗಂತೂ ಬಹಳಷ್ಟು ಸಂತೋಷವಾಯಿತು. ವಿಶೇಷವಾಗಿ ಕೀಲುಕುದುರೆ, ಹುಲಿವೇಷ, ಗೊಂಬೆ ಕುಣಿತ ಇದೆಲ್ಲವನ್ನು ನೋಡುವಾಗ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವವರು ನಮ್ಮ ಪರಿಸರದಲ್ಲಿ ಇದ್ದಾರಲ್ಲ, ಅದು ಖಂಡಿತವಾಗಿಯೂ ಅದರ ಬಗ್ಗೆ ಆಲೋಚನೆ ಮಾಡುವಾಗ ನನಗೆ ಅದಂತೂ ಬಹಳಷ್ಟು ಖುಷಿ ಕೊಟ್ಟಿದ್ದು. ಪೋಷಕರೇ, ಮುದ್ದು ಮಕ್ಕಳೇ, ನಾನು ಉದ್ದಕ್ಕೆ ಮಾತಾಡಲು ಹೋಗುವುದಿಲ್ಲ, ಆದರೆ ಒಂದು ಅಗತ್ಯದ ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ಕನ್ನಡವನ್ನು ಉಳಿಸಬೇಕು, ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪುಸ್ತಕವನ್ನು, ಕನ್ನಡ ಪೇಪರನ್ನು ಓದುವವರು ಯಾರಿಲ್ಲ. ಇದು ಖಂಡಿತವಾಗಿಯೂ ಬಹಳಷ್ಟು ದುಃಖದ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿ ಅಂದರೆ ವಾಟ್ಸಪ್ ಸಂಸ್ಕೃತಿ. ವಾಟ್ಸಪ್ನಲ್ಲಿ ಏನಾದರೂ ಬಂದರೆ ಅದನ್ನು ಕೆಲವೊಮ್ಮೆ ಓದುವುದು ಕೂಡ ಇಲ್ಲ, ಅದರ ಬದಲಾಗಿ ಅದನ್ನು ನಾವು ಫಾರ್ವರ್ಡ್ ಮಾಡಿಬಿಡುವುದು. ಇಂತಹ ಪರಿಸ್ಥಿತಿಯಲ್ಲಿ ನಾವು ವಾಟ್ಸಪ್ಪಿನ ಮೇಲೆ ಎಲ್ಲವೂ ಇದೆ ಅಂತ ಒಂದು ಚಿಂತನೆಯನ್ನು ಇಟ್ಟುಕೊಂಡ್ರೆ, ಪುಸ್ತಕಗಳನ್ನು ಓದದಿದ್ದರೆ, ಪ್ರತಿನಿತ್ಯ ಪೇಪರನ್ನು ಓದದಿದ್ದರೆ ನಾವು ಯಾವ ರೀತಿಯಲ್ಲಿ ನಮ್ಮ ಈ ಕನ್ನಡ ಭಾಷೆಯನ್ನು ಉಳಿಸಬಹುದೆಂಬ ಒಂದು ದೊಡ್ಡ ಪ್ರಶ್ನೆಯೇ ಮೂಡಿಬರುತ್ತದೆ. ವಾಟ್ಸಪ್ಪಿನ ಮೂಲಕ ಮತ್ತು ಫೇಸ್ಬುಕ್ಕಿನ ಮೂಲಕ ನಾವು ನಮ್ಮ ಕನ್ನಡ ಭಾಷೆಯನ್ನು ರಕ್ಷಿಸಲು ಸಾಧ್ಯವಿಲ್ಲ. ನಮ್ಮ ಶಾಲೆಯಲ್ಲಿ ಒಂದು ಹೊಸ ಅಭ್ಯಾಸವನ್ನು ನಾವು ಆರಂಭಿಸಿದ್ದೇವೆ. ನಮ್ಮ ಶಾಲೆಯಲ್ಲಿ ಇಲ್ಲಿರೋ ಹಾಗೆ 1,000ಕ್ಕೂ ಮಿಕ್ಕಿ ಮಕ್ಕಳಿದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ಈ ಬರ್ತ್ಡೇ ಪಾರ್ಟಿ ಅಂತ ಮಕ್ಕಳು ಸ್ವೀಟ್ಸ್ ತರುವುದನ್ನು ನಿಲ್ಲಿಸಿದ್ದೇವೆ. ಬದಲಾಗಿ ಮಕ್ಕಳು ಜನ್ಮದಿನವನ್ನು ಆಚರಿಸುವಾಗ ಅವರ ಪೋಷಕರು ನಮ್ಮ ಶಾಲಾ ಗ್ರಂಥಾಲಯಕ್ಕೆ, ನಮ್ಮದು ಕೂಡ ಆಂಗ್ಲ ಮಾಧ್ಯಮ ಶಾಲೆ, ಆದರೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕವನ್ನು ಕಾಣಿಕೆಯಾಗಿ ಕೊಡ್ತಾರೆ. ಕನ್ನಡ ಪುಸ್ತಕವನ್ನು, ಈ ಕನ್ನಡ ಪುಸ್ತಕಗಳನ್ನು, ಈ ಗ್ರಂಥಾಲಯದಲ್ಲಿರೋ ಕನ್ನಡ ಪುಸ್ತಕಗಳನ್ನು ಪ್ರತಿ ಶನಿವಾರ ದಿವಸ ಸುಮಾರು 1-1.5 ಗಂಟೆ ತನಕ ಮಕ್ಕಳು, ಶಿಕ್ಷಕರು ಒಟ್ಟಿಗೆ ಸೇರಿ ಆ ಕಬಾಡುಗಳನ್ನು ತೆರೆದು ಅಲ್ಲಿರುವ ಪುಸ್ತಕಗಳನ್ನು ಮಕ್ಕಳ ಮುಂದಿಟ್ಟು ಈ ಕನ್ನಡವನ್ನು ಕಲಿಯುವಂಥ ಪ್ರಯತ್ನವಾಗ್ತದೆ. ಶ್ರೀಯುತ ರವೀಂದ್ರ ಶೆಟ್ಟಿ ನಾನು ಕೇಳಿಕೊಳ್ಳುವುದೇನೆಂದರೆ, ಈ ಶಾಲೆಯಲ್ಲಿ ಕೂಡ ಮಕ್ಕಳ ಜನ್ಮದಿನವನ್ನು ಆಚರಿಸುವಾಗ ಮಕ್ಕಳು ಸ್ವೀಟ್ಸ್ ತರೋದು ಬೇಡ, ಟೀಚರ್ಸಲ್ಲಿ ಹೇಳಿಬಿಡಿ, ಮಕ್ಕಳೊಂದು ಕಾಣಿಕೆಯಾಗಿ ಕನ್ನಡ ಪುಸ್ತಕ ಕೊಟ್ಟರೆ ನಮ್ಮ ಈ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೂಡ ಕನ್ನಡವನ್ನು ನಾವು ಬದುಕುಳಿಸಲು ಸಾಧ್ಯವಿದೆ ಅಂತ ಮಕ್ಕಳೇ, ಪೋಷಕರೇ, ಶಿಕ್ಷಕರೇ, ಆಡಳಿತ ಮಂಡಳಿಯವರೇ ನಿಮ್ಮಲ್ಲಿ ಹೇಳುತ್ತಾ ಈ ಇಡೀ ಕಾರ್ಯಕ್ರಮಕ್ಕೆ, ರತ್ನೋತ್ಸವ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಧನಲಕ್ಷ್ಮಿ ಗಟ್ಟಿ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಮೀಕ್ಷಾ ಕ್ಷೇತ್ರ, ಇವರಿಂದ ಊರಿನಲ್ಲಿರುವಂಥ ಎಲ್ಲ ಸಾಹಿತಿಗಳು, ಕಲಾವಿದರು ಕೂಡ ಇಲ್ಲಿಯ ರತ್ನೋತ್ಸವ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕಾಯುವಂಥದ್ದಂತೂ ಅದು ಎಲ್ಲರ ನಿರೀಕ್ಷೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ಈಗ ಕೇವಲ ವಿದ್ಯಾರ್ಥಿಗಳು ಮಾತ್ರ ಕಾಣ್ತಾ ಇದ್ದಾರೆ. ಇನ್ನು ಸಂಜೆ ಆಗುವಾಗ ಇಲ್ಲಿ ಕುತ್ಕೊಳ್ಳಿಕ್ಕೆ ಕೂಡ ಜಾಗ ಇರುವುದಿಲ್ಲ. ಯಾಕಂದರೆ ಕಳೆದ ಸಲ ನಾನು ಬೆಳಿಗ್ಗೆ ಬಂದು ಸಂಜೆ ಒಂದೊತ್ತು ನೋಡೋಣ ಅಂತ ಹೇಳಿದರೆ ಇಲ್ಲಿ ಕುತ್ಕೊಳ್ಳೋದು ಬಿಡಿ, ಅಲ್ಲಿ ಐಡೆಂಟಿಫೈ ಮಾಡಲಿಕ್ಕೂ ಕೂಡ ಪುರ್ಸೊತ್ತಿರೋದಿಲ್ಲ. ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ರವೀಂದ್ರ ಶೆಟ್ಟಿ ದಂಪತಿಗಳು ತಮ್ಮ ತಂದೆ ತಾಯಿಯ ಮಾರ್ಗದರ್ಶನದೊಂದಿಗೆ ವಿಶೇಷವಾಗಿ ಇಲ್ಲಿ ಎಲ್ಲ ಜಾತಿಯ ಮಕ್ಕಳು ಕೂಡ ಒಂದು ಸ್ವಂತ ನೆಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯೋದ್ರ ಮೂಲಕ
ಕಲೆ, ಸಾಹಿತ್ಯ, ಕ್ರೀಡೆಯ ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ ಅಂತ ಹೇಳಿದರೆ ಬಹುಶಃ ಈ ಕಾರ್ಯಕ್ರಮದ ಅರ್ಥಪೂರ್ಣ ಎಷ್ಟಿದೆ ಎಂಬುದನ್ನು ನಾವೇ ವಿಮರ್ಶೆ ಮಾಡಿಕೊಳ್ಬೇಕಾಗ್ತದೆ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಾಗೆ ಬದುಕಿರುವುದು ಒಂದು. ಇಂತಹ ಒಂದು ಬದುಕಿನಲ್ಲಿ ಮನುಷ್ಯ ಬೇರೆ ಬೇರೆ ಸಾಧನೆಗಳನ್ನು ಮಾಡ್ಬೋದು. ಆದರೆ ಕನ್ನಡವನ್ನು, ಮಾತೃಭಾಷೆಯನ್ನು ಉಳಿಸುವುದರ ಜೊತೆಗೆ ಕನ್ನಡ ಭಾಷೆಯನ್ನು ಬೆಳೆಸುವಂತಹ ಒಂದು ಸಹೃದಯ ಸಿರಿವಂತಿಕೆ ನಮ್ಮ ರವೀಂದ್ರಣ್ಣನ ಜೊತೆ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಮಾದರಿ ಆಗೋದ್ರ ಜೊತೆಗೆ ನಮಗೆ ಮಾರ್ಗದರ್ಶನವನ್ನು ಕೂಡ ನೀಡಲಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ, ಬಹುಶಃ ವಿಶೇಷವಾಗಿ ಈಗಾಗಲೇ ಹೇಳಿದರು ನಮ್ಮ ಫಾದರ್, ಯಾಕಂತ ಹೇಳಿದರೆ ಆಂಗ್ಲ ಮಾಧ್ಯಮ ಶಾಲೆ ಆಗಿದ್ದರೂ ಕೂಡ ಬಹಳಷ್ಟು ವಾರ್ಷಿಕೋತ್ಸವಗಳು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತೇವೆ. ಅಲ್ಲಿ ನಿಜವಾಗಿ ಅಲ್ಲಿರುವಂತಹ ಮೇಜರ್ ಲ್ಯಾಂಗ್ವೇಜ್ ಇಂಗ್ಲೀಷು ಬೇಡ ಅಂತೇಳಿ ಅಲ್ಲ, ಬಹುಶಃ ನಮ್ಮ ಉದ್ಘಾಟಕರ ಮಾತಿಗೆ ಪೂರಕವಾಗಿ ನಾನು ಹೇಳುವಂಥದ್ದು, ಈಗಿನ ಜೀವನದಲ್ಲಿ ಅಥವಾ ಮುಂದೆ ತಮ್ಮ ಜೀವನವನ್ನು ರೂಪಿಸುವಲ್ಲಿ ಇಂಗ್ಲೀಷು ಬೇಕು. ಆದರೆ ಇಂಗ್ಲೀಷು ನಮ್ಮ ಮಾತೃಭಾಷೆ ಅಂತೇಳಿ ನಾವು ಕಲ್ಪಿಸಿಕೊಂಡಾಗ ಮಾತ್ರ ಇಂಗ್ಲೀಷಿನ ಕಂಗ್ಲೀಷಿಂದ ನಮ್ಮ ಕನ್ನಡದ ಆ ಒಂದು ರುಚಿ ಶುಚಿಗಳೆಲ್ಲ ಮಂಗಮಾಯವಾಗಿ ಹೋಗ್ತದೆ. ಇಂಥ ದಿಸೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ದಯವಿಟ್ಟು ಬಹಳ ಚೆನ್ನಾಗಿ ಹೇಳಿದರು, ಕೇವಲ ಶಾಲೆಯ ಗ್ರಂಥಾಲಯಕ್ಕೆ ಪುಸ್ತಕವನ್ನು ಕನ್ನಡವನ್ನು ಕೊಡೋದ್ರ ಬದಲು ದಯವಿಟ್ಟು ಇವತ್ತೇ ಹಿರಿಯ ಸಾಹಿತಿಗಳ ಒಂದೊಂದು ಪುಸ್ತಕವನ್ನು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ನಡೆಯುವಾಗ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಸಾಹಿತ್ಯದ ಬಗ್ಗೆ ಒಂದು 5 ರಿಂದ 10 ನಿಮಿಷ, ಯಾಕಂತ ಹೇಳಿದರೆ ಇವತ್ತೆಲ್ಲ DJ ಪ್ರೇಮಿಗಳು, ನಾವು DJ-ಯನ್ನು ರಾತ್ರಿಯಿಂದ ಬೆಳಿಗ್ಗೆ ತನಕ ಹಾಡಿಕೊಂಡು ಕುಣಿತಾ ಎಲ್ಲ ಮಾಡ್ತೇವೆ. ಅದರ ಜೊತೆಗೆ DJ ಜೊತೆಗೆ ಬೇಕಿದ್ರೆ ಸ್ವಲ್ಪ ವರ್ಕೌಟ್ ಮಾಡಿ, ಇಲ್ಲೆಲ್ಲ ಇದ್ದಾರೆ ಮಾಧ್ಯಮದವರು, ಅದನ್ನು ಸ್ವಲ್ಪ ಬಹಳ ಚೆನ್ನಾಗಿ ಮತ್ತು ಇನೋವೇಟಿವ್ ಆಗಿ ಮಾಡಿದರೆ ಖಂಡಿತವಾಗಿ ಕನ್ನಡ ನಾಡು ಉಳಿತದೆ, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಉಳಿತದೆ. ನಾವು ಬೇರೆ ಯಾವ ಊರಿಗೆ ಹೋದರೂ ಕೂಡ ಅಲ್ಲಿ ಅವರು ಮಾತೃಭಾಷೆಯನ್ನು ಯಾವ ರೀತಿ ಪರಿಪಾಲಿಸ್ತೇವೆ ಅಂತೇಳಿ ನೋಡ್ತಾರೆ. ಈ ನಿಟ್ಟಿನಲ್ಲಿ ನಿತ್ಯ ವಿನೂತನವಾಗಿ ಈ ಪರಿಸರದಲ್ಲೇ ನಾನು ಈಗಾಗಲೇ ಹೇಳಿದ ಹಾಗೆ ಹೇಗೆ ಮೂಡಬಿದ್ರೆಯಲ್ಲಿ ಆಳ್ವಾಸ್ ಇದೆಯಾ ಹಾಗೆ ನಮಗೆ ಇಲ್ಲಿ ವಿದ್ಯಾರತ್ನ. ಮತ್ತೊಮ್ಮೆ ನಾನೆಲ್ಲ ನಮ್ಮ ಜನತೆಯ ಪರವಾಗಿ ರವೀಂದ್ರಣ್ಣ ದಂಪತಿಗಳಿಗೆ ಅವರಿಗೆ ವಿಶೇಷವಾದಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಸೌಮ್ಯಕ್ಕನ ಬಗ್ಗೆ ಓರ್ವ ಮಹಿಳೆಯಾಗಿ ಹೇಳಲೇಬೇಕಾಗ್ತದೆ, ತನ್ನ ಪತಿಯ ಈ ವಿದ್ಯಾಸೇವೆ ಮತ್ತು ಸಮಾಜ ಸೇವೆಯ ಮಧ್ಯೆ ಅವರಿಗೆ ಸ್ಫೂರ್ತಿಯನ್ನು ಕೊಡುವಂಥವ್ರು. ಯಾಕಂತ ಹೇಳಿದರೆ ನಾವೆಲ್ಲರೂ ಕೂಡ ಮೇಲುಗೈ ಅಂತ ಹೇಳಲಿಕ್ಕೆ ಒಪ್ಪಿಕೊಳ್ಳಲೇಬೇಕು ಫಾದರ್. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಬಿಹೈಂಡ್ ಎ ವುಮನ್ ಅಂತ ಹೇಳ್ತಾರೆ. ಆದರೆ ಇದು 2 ರಥಗಳ ತೇರಿನ ಚಕ್ರ ಬಹಳ ಉತ್ತಮವಾಗಿ ಒಂದೇ ರೀತಿ ಹೋಗೋದ್ರಿಂದ ಬಹುಶಃ ಇವತ್ತು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರಚಾರವಾಗಿ ಮತ್ತು ಅವರು ಒಳ್ಳೆ ಯಶಸ್ಸನ್ನು ಪಡಿತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮಗೆ ಗೊತ್ತಿದೆ ಈಗ ಹೇಗಾಗಿದೆ ಅಂತ ಹೇಳಿದರೆ ಸಮಾಜದ ಪರಿಸ್ಥಿತಿ, ತನ್ನ ಬಟ್ಟಲಲ್ಲಿ ನೊಣ ಕೂತರೂ ಪರವಾಗಿಲ್ಲ, ಪಕ್ಕದ ಮನೆಯವನ ಅಥವಾ ಪಕ್ಕದಲ್ಲಿ ಕೂತವನ ನೊಣವನ್ನು ಐಡೆಂಟಿಫೈ ಮಾಡೋರು ಜಾಸ್ತಿ. ಅದೇನಿರಲಿ, ಇಂಥ ಒಂದು ಸನ್ನಿವೇಶದಲ್ಲಿ ಸ್ನೇಹಿತರೆ ನಾವು ನೀವೆಲ್ಲರೂ ಕೂಡ ಸೇರಿಕೊಂಡು ಇಂತಹ ರತ್ನೋತ್ಸವದ ಸವಿಯನ್ನು ಮನಸಾರೆ ಕಣ್ಣಾರೆ ಸವಿಯೋಣ. ನಮ್ಮ ನಡುವೆಯೇ ಇಂದಿಗೂ ಇಡೀ ಸಾಧನಾ ಕ್ಷೇತ್ರದ ಉತ್ತುಂಗದ ಅನೇಕ ವ್ಯಕ್ತಿಗಳನ್ನು ನಾವು ಕಾಣಬಹುದು. ಅಂಥ ಓರ್ವ ವಿಶಿಷ್ಟ ವ್ಯಕ್ತಿ ನಮ್ಮ ನಡುವೆ ಇರುವಂಥ ನಾಡಿ ಸೋಜ ಅವರು. ಬಂಧುಗಳೇ, ಶ್ರೀಮತಿಯೊಂದಿಗೆ ಬಂದಿದ್ದಾರೆ. ನಾನು ಬಂದ ತಕ್ಷಣ ಕೇಳಿದ್ದಾನೆ ಶ್ರೀಮತಿಯವರು ಬಂದಿದ್ದಾರಾ ಅಂತ ಹೇಳ್ಕೊಂಡು. ಬಹಳ ಆತ್ಮೀಯರವರು. ನಿನ್ನೆ ಬಂದ್ರಿಯಾ ಇವತ್ತು ಬಂದ್ರಿಯಾ ಕೇಳಿದೆ. ಇಲ್ಲ, ನಾನು ನಿನ್ನೆ ಬಂದೆ, ಅವರ ಮಗಳ ಮನೆ ಮಂಗಳೂರಿನಲ್ಲೇ ಇರೋದು. ಇದು ನಿಜವಾದಂತಹ ಒಂದು ಕನ್ನಡ ಅಂದರೆ ಜೀವನ ಧರ್ಮ. ಸಂಸಾರ ಸಮೇತರಾಗಿ ಬರುವಂಥದ್ದು. ಕಾರಂತ ಪ್ರಶಸ್ತಿ ಪುರಸ್ಕೃತ ಕಾರ್ಯಕ್ರಮದ ದಿವಸ ಅವ್ರ ಹತ್ರ ಕೇಳಿದಾಗ ಅವರು ಶ್ರೀಮತಿಯವರು ಹೇಳಿದರು, ನಮ್ಮೂರಲ್ಲೆಲ್ಲ ಯಕ್ಷಗಾನ ಇದ್ದರೆ ನಾವು ಹೋಗಿ ಸುರಿಗೆ ಕೂತ್ಕೊಳ್ತೇವೆ ಅಂತ. ನಮ್ಮ ರಕ್ತದ ನರನಾಡಿಗಳಲ್ಲಿ ಭಾರತೀಯ ಜೀವನ ಸಂಸ್ಕೃತಿ ಅದು ತುಂಬಿಕೊಂಡಿದೆ. ಇವತ್ತು ರವೀನ್ ಶೆಟ್ಟಿಯವರಾಗಲಿ ಅವರ ಶ್ರೀಮತಿಯವರಾಗಲಿ ಅವರ ತಾಯಿಯವರನ್ನು ಮುಂದಿಟ್ಟುಕೊಂಡು ಈ ವಿದ್ಯಾಸಂಸ್ಥೆ ನಡೆಸ್ತಾರೆ ನೋಡಿ. ಇದು ನಿಜವಾಗಿ ಇದನ್ನೇ ಕನ್ನಡ ಅಂತ ಹೇಳುವಂಥದ್ದು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಅದು ಜೀವನ ಧರ್ಮ. ನಮ್ಮನ್ನು ನಾವು ಜಗತ್ತಿನಲ್ಲಿ ಪ್ರಸ್ತುತಪಡಿಸುವಂಥ ಕ್ರಮ. ಅದಕ್ಕೋಸ್ಕರ ನಾವೇನು ಇಂಗ್ಲೀಷ್ ವಿರೋಧಿಗಳಲ್ಲ. ಇಂಗ್ಲೀಷ್ ಸಂಸ್ಕೃತಿ ಬೇಡ ಅಂತ ಮಾತ್ರ ನಾವು ಹೇಳುವವರು. ಭಾಷೆಯಾಗಿ ನಮಗೆ ಇಂಗ್ಲೀಷ್ ಬೇಕು. ಇವತ್ತು ಇಲ್ಲ ಹೇಳ್ತೇವಲ್ಲ, ಖಂಡಿತವಾಗಿ ಹೇಳ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ರಾಜಸ್ವದ ವ್ಯವಸ್ಥೆಯಿಂದ ಪ್ರಜಾಪ್ರಭುತ್ವಕ್ಕೆ ಬಂದಾಗ ನಮ್ಮಿಂದಲೇ ಚುನಾಯಿತರಾದಂಥ ಮಂತ್ರಿಗಳು ತಾನೇ ಇರುವಂಥದ್ದು. ಅವರೇನು ಬೇರೆಯವರ? ನಾಳೆ ರವೀಂದ್ರ ಶೆಟ್ಟರು ಆ ಸ್ಥಾನಕ್ಕೆ ಹೋಗ್ಬೋದು, ಹೋಗಬಾರ್ದಂತೇನಿಲ್ಲ. ರಾಜಕೀಯವಾಗಿಯೂ ಅವರು ಒಂದು ಅರ್ಥದಲ್ಲಿ ಮನ್ನಣೆಗೆ ಪಾತ್ರರಾಗಿದ್ದಾರೆ, ಆಗಲಿ. ಆದರೆ ಆ ಸ್ಥಾನದಲ್ಲಿ ಕುಳಿತ ತಕ್ಷಣ ನಮಗೇನು ಭ್ರಮೆ ಉಂಟಾಗ್ತದೆ?
ನಾವು ಯಾಕೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹೊರಟೋದ್ರು ಕಾಣ್ತದೆ, ಗಟ್ಟಿಯವರಿದ್ದಾರೆ, ಅದಕ್ಕೆ ಪೂರ್ಣ ಪಾಠ ಹೇಳಿದೆ. ನಾಡು ಜಿಲ್ಲಾ ಸಮ್ಮೇಳನ ಆಗುವಾಗ ನೀವು ಕುವೆಂಪು ಅವರ ಪದ್ಯವನ್ನು ಹೇಳಲೇಬೇಕು ನೀವು ವೇದಿಕೆಯಲ್ಲಿ. ಯಾಕೆ ನಾವು ಇದನ್ನು ಯೋಚನೆ ಮಾಡೋದಿಲ್ಲ? ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿ ಖಾಸಗಿ ಶಾಲೆಗಳ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ ಇವತ್ತು. ಯಾಕೆ ನಾವು ಹಾಗೆ ಶಾಲೆ ಅಂತ ಸಂಬೋಧಿಸುವ ಬದುಕಿನ ಜೀವನವನ್ನು ತಾಯಿಯ ಗರ್ಭದಿಂದ ಹೊರಗೆ ಬಂದ ನಂತರ ನಮಗೆ ಕಟ್ಟಿಕೊಡುವಂಥ ವ್ಯವಸ್ಥೆ ಅನೋಚಿತವಾಗಿ ಬಂದದ್ದು ಶಿಕ್ಷಣ ಅಂತ ಹೇಳುವಂಥದ್ದು. ಪರಿಪೂರ್ಣವಾಗಿ ಮನುಷ್ಯನ ಬದುಕನ್ನು ರೂಪಿಸುವಂಥದ್ದು ಈ ಪ್ರಾಥಮಿಕ ಶಿಕ್ಷಣದ ಒಂದು ಹಂತ. ಈ ಶಾಲೆಯಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಾ ಇದ್ದೀವಿ. ಅದು ಮಾತೃಭಾಷೆಯೂ ಅಲ್ಲ ನಮ್ಮದು, ಖಂಡಿತವಾಗಿಯೂ ಅಲ್ಲ. ಇವತ್ತು ಕೋರ್ಟಿಗೆ ಹೋಗಿ ನಾವು ಏನೋ ಹೋರಾಟ ಮಾಡಿ ನಮ್ಮ ಅಸ್ತಿತ್ವವನ್ನು ಮಾತೃಭಾಷೆಯ ಹೆಸರಲ್ಲಿ ಉಳಿಸ್ಕೊಳ್ತೇವೆ. ಹಾಗೆ ಅಂತ ಹೇಳಿದರೆ ಕೊಂಕಣಿ ಸಂಘಟನೆ, ತುಳು ಸಂಘಟನೆ, ನಾನು ತುಳುವ, ನಮ್ಮ ಸಂಘಟನೆ ಹೆಸರಲ್ಲಿ ನಮ್ಮ ಶಾಲೆಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥದ್ದು ಅದು ಹೇಗೆ ಸಿಂಧು ಮಾಡ್ತಾರೋ ನನಗೆ ಗೊತ್ತಾಗೋದಿಲ್ಲ. ಕೊಂಕಣಿಯಲ್ಲಿಯೇ ಕಲಿಸುವಂಥದ್ದಿದ್ದರೆ, ತುಳುವಿನಲ್ಲಿಯೇ ಕಲಿಸುವಂಥದ್ದಿದ್ದರೆ, ಬ್ಯಾರಿ ಭಾಷೆಯಲ್ಲೇ ಪೂರ್ಣವಾಗಿ ಶಿಕ್ಷಣ ಕಲಿಸುವಂಥದ್ದಿದ್ದರೆ ಸರಿಯಪ್ಪ, ಅದನ್ನಾದರೂ ಒಪ್ಪೋಣ. ಇದು ಇಂಗ್ಲೀಷ್ ಮಾಧ್ಯಮ ಕಲಿಸಲಿಕ್ಕೆ ಏಕೈಕ ಸೂತ್ರ. ನಾನು ನಕಾರಾತ್ಮಕವಾಗಿ ಮಾತನಾಡ್ತಾ ಇಲ್ಲ. ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ಪದ್ಧತಿ, ಈ ದೇಶದಲ್ಲಿ ಏಕರೂಪಿ ಶಿಕ್ಷಣ ಪದ್ಧತಿ ಜಾರಿಗೆ ಬಂದಾಗ ಸಹಜವಾಗಿ ಹೇಳುವ ನಾವು ನಮ್ಮ ಮಕ್ಕಳಿಗೆ ಅರ್ಥ ಆದೀವಿ. ತಾಯಂದಿರಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ಎಲ್ಲ ತಾಯಂದಿರಿಗೂ ಗೊತ್ತುಂಟು. ಉದ್ದನ್ನು ಅಕ್ಕಿಯನ್ನು ನೆನೆಸಿಟ್ಟು ಅದನ್ನು ಅರೆದು ಒಂದು ರಾತ್ರಿ ಇಟ್ಟದ್ದು ಬುರುಗುವಿಕೆ ಆದ ನಂತರ ಮರುದಿವಸ ತಟ್ಟೆಗೆ ಹಾಕಿ ಇಲ್ಲ ಅಥವಾ ಎಂಚ ಮಲ್ಪಡೋ ಪಣ್ಣುಡಿಯರು ಬೇಯಿಸಿದಾಗ ಅದು ಇಡ್ಲಿ ಆಗ್ತದೆ. ಅದು ನೀತಿ ಶಿಕ್ಷಣದ, ಅಂದರೆ ಒಂದು ವ್ಯವಸ್ಥೆಯ ನೀತಿ. ಶಿಕ್ಷಣ ಅಂದರೆ ಹೀಗೆ. ರಕ್ಷಣಾ ನೀತಿ ಇದೆ, ವಿತ್ತ ನೀತಿ ಇದೆ. ನಮ್ಮ ಘನ ಸರ್ಕಾರವನ್ನು ಹೊಂದಿಕೊಂಡಂತೆ ಹೇಳುವಂಥದ್ದು, ಭಾರತ ಘನ ಸರ್ಕಾರವನ್ನು. ಕೇವಲ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ಯೆ ಅಲ್ಲ ಇವತ್ತಿದು. ಇಡೀ ದೇಶದಲ್ಲಿ ಪ್ರಾದೇಶಿಕ ಭಾಷೆಗಳು, ಶೈಕ್ಷಣಿಕ ವ್ಯವಸ್ಥೆಯ ಏಕರೂಪಿ ಶಿಕ್ಷಣ ಪದ್ಧತಿಯ ಒಂದು ದಾರಿ ನಡೆ ಇಲ್ಲದ ಕಾರಣ ಇನ್ನು 4-5-10 ವರ್ಷಗಳಲ್ಲಿ ಈ ದೇಶದಲ್ಲಿ ಏಕರೂಪಿ ಅಂತ ಮರಳುಗಾಡಿನ ಹಾಗೆ ಇಡೀ ಭಾಗವೇ ನಮ್ಮ ಮಕ್ಕಳು ಸಂಸ್ಕೃತಿಹೀನರಾಗಿ ಇರಬೇಕಾದಂಥ ಸಾಧ್ಯತೆಗಳು ಇದೆ ಬಂಧುಗಳೇ. ಈಗಾದರೂ ನಾವು ಎಚ್ಚೆತ್ತುಕೊಳ್ಬೇಕು. ನಮ್ಮೊಳಗೆ ಓರ್ವ ನಾಡಿ ಸೋಜರು ಬರೋದು ಬೇಡವಾ? ನಮ್ಮೊಳಗೆ ಓರ್ವ ಅಬ್ದುಲ್ ಕಲಾಂ ಬರೋದು ಬೇಡವಾ? ನಮ್ಮೊಳಗೆ ಓರ್ವ ಕುವೆಂಪು ಹುಟ್ಟಬೇಕಾ ಬೇಡವಾ? ನಮ್ಮೊಳಗೆ ಸಹಜವಾಗಿ ಈ ದೇಶದ ಪ್ರಧಾನಮಂತ್ರಿ, ಸಹಜವಾಗಿ ಮೀಸಲಾತಿಯಿಂದಲ್ಲ ಮಹಿಳೆಯರು ನಮಗೆ ಗಟ್ಟಿಯರು ಮುಖಂಡರಾಗಿ ಕಾಣುವಂಥದ್ದು, ಸಹಜವಾಗಿ ಪ್ರಧಾನಮಂತ್ರಿ ಆಗಲಿಲ್ವ ಇಂದಿರಾ ಗಾಂಧಿ ಅವರು? ಯಾವುದಾದ್ರೂ ಮೀಸಲಾತಿಯಿಂದ ಆದದ್ದು ಅವರು? ಅರ್ಹತೆ ಆಧಾರದ ಮೇಲೆ. ಅಂಥ ಬದುಕನ್ನು ನಮ್ಮ ಮಕ್ಕಳು ಕಾಣಬೇಕಾದ್ರೆ ಬುನಾದಿ ಬೇರೆ ಯಾವುದಲ್ಲ, ಅದು ಶಿಕ್ಷಣ. ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇಂಗ್ಲೀಷನ್ನು ಒಳಗೊಂಡಂತೆ, ಕಂಪ್ಯೂಟರನ್ನು ಒಳಗೊಂಡಂತೆ, ವಾಟ್ಸಾಪು, ಇಮೇಲು ಏನೇನೋ ಬರ್ತಾ ಇದೆ. ಫಾದರ್ ಅವರು ಬಹಳ ಚೆನ್ನಾಗಿ ಹೇಳಿದರು ಅದನ್ನು. ಅದು ಎಲ್ಲವನ್ನು ಒಳಗೊಂಡಂತೆ ಶೈಕ್ಷಣಿಕ ವ್ಯವಸ್ಥೆ ಅದು ಅಳವಡಿಸ್ಕೊಂಡಾಗ ಎಷ್ಟರ ಮಟ್ಟಿಗೆ ನಾವು ವಾಟ್ಸಪ್ ಉಪಯೋಗಿಸಬೇಕು, ಎಷ್ಟರ ಮಟ್ಟಿಗೆ ಅವಲಂಬಿತವಾದ ಎಲ್ಲದಕ್ಕೂ ಇಂಟರ್ನೆಟ್ ಡೌನ್ಲೋಡೆಡ್ ಮೆಸೇಜನ್ನು ತೆಗೆದುಕೊಂಡು ಅದರ ಅನುಭವವನ್ನು ತೆಗೆದುಕೊಂಡು ನಾವು ಬರೆಯುವ ಬದಲು, ಪರೀಕ್ಷೆಗೆ ಬರೆಯುವ ಬದಲು ಅನುಭವದಿಂದ ಜೀವನವನ್ನು, ಜ್ಞಾನವನ್ನು ವೃದ್ಧಿಸಿಕೊಂಡು ಬರೆಯುವಂಥ ಈ ಎಲ್ಲ ವ್ಯವಸ್ಥೆಗಳು ಅದು ಅಡಕವಾಗಿದ್ದಾಗ ನಮ್ಮ ದೇಶದ ಸಂಸ್ಕೃತಿ ಕೇವಲ ಕನ್ನಡ ಭಾಷೆಗೆ ಮಾತ್ರ ಅಲ್ಲ, ಅದು ಉಳಿದೀತು, ಅದು ಬೆಳೆದೀತು. ಎಲ್ಲ ಧರ್ಮಗಳು, ಎಲ್ಲ ಜೀವನ ಧರ್ಮಗಳು, ಈ ದೇಶದ ವೈಶಿಷ್ಟ್ಯಗಳು ಅದು ಕಡಾಖಂಡಿತವಾಗಿ ಮುಂದಿನ ಜನಾಂಗದವರೆಗೂ ಅದು ಮುಂದಕ್ಕೆ ಹೋಗಬಹುದು, ಖಂಡಿತ ಹೋಗ್ತದೆ ಎನ್ನುವಂಥ ಸದಾಶಯದ ಉದ್ದೇಶವೇ ಬಹುಶಃ ಒಂದು ವಿದ್ಯಾಸಂಸ್ಥೆಯಲ್ಲಿ ಇಷ್ಟು ಸುಂದರವಾಗಿ ರತ್ನೋತ್ಸವ ಎನ್ನುವಂಥ ಒಂದು ನೆಲೆಯಲ್ಲಿ ಆಗುವಂಥದ್ದು ಅಂತ ನಾನು ಭಾವಿಸ್ತೇನೆ ಬಂಧುಗಳೇ. ನಮ್ಮ ಮುಂದಿನ ಬಾಳಿನ ಬೆಳಕುಗಳು ಅವರು ರತ್ನರಾಗಬೇಕು ಈ ದೇಶದ್ದು. ನಾನು ಹಿಂದ್ಗಡೆ ಕುಳಿತುಕೊಂಡಾಗ ಹೇಳಿದೆ, ನಾನು ಮಕ್ಕಳನ್ನು ಮುಂದೆ ನಿಲ್ಲಿಸಿ, ನಮ್ಮನ್ನು ನೋಡಿ ಸಾಕಾಗಿದೆ, ನಮ್ಮ ಮಕ್ಕಳು ಕಾಣಬೇಕು, ನಮ್ಮ ಮಕ್ಕಳು ರತ್ನದಂತೆ ಅವರು ವಿಜೃಂಭಿಸಬೇಕು. ನನ್ನ ಮನೆಯ ಮಕ್ಕಳು, ನಿಮ್ಮ ಮನೆಯ ಮಕ್ಕಳು ಅಲ್ವ, ಕುಕ್ಕುಳಿಯವರು ಕೂತ್ಕೊಂಡಿದ್ದಾರೆ ಮುಂದೆ. ಅದು ಎಷ್ಟು ಚೆನ್ನಾಗಿ ವೇದಿಕೆ ಮೇಲೆ ಬಂದುಕೊಂಡು ಅವರವರ ಮಾತೃಭಾಷೆಯಲ್ಲಿ, ಇದು ಸರಿಯಾದ ಶಬ್ದ. ಜಬ್ಬಾರು ಸೋಮು ಮನೆಯಲ್ಲಿ ಬ್ಯಾರಿ ಭಾಷೆ ಮಾತನಾಡ್ತಿದ್ರೆ ಕುಕ್ಕೋಳಿಯವರು ತುಳು ಮಾತನಾಡ್ತಾರೆ, ಪ್ರಭಾಕರ್ ಜೋಶಿ ಮರಾಠಿ ಮಾತನಾಡ್ತಾರೆ, ಇನ್ನೋರ್ವರು ಕ್ರಿಶ್ಚಿಯನ್ ಬಾಬು ಕ್ರಿಶ್ಚಿಯನ್ ಕೊಂಕಣಿ ಮಾತನಾಡೋದಿದ್ದರೆ ಪೈಗಳು ಕೊಂಕಣಿಯನ್ನು ಮಾತನಾಡ್ತಾರೆ. ನಾನು ಶಿವಳ್ಳಿ ತುಳು ಮಾತನಾಡದಿದ್ದರೆ ಮತ್ತೊಬ್ಬರು ಹವ್ಯಕ ಕನ್ನಡ ಮಾತಾಡ್ತಾರೆ. ಈ ವೇದಿಕೆ ಮೇಲೆ ಬಂದಾಗ ಅದೆಷ್ಟು ಶುದ್ಧವಾದಂಥ, ವ್ಯಾಕರಣಬದ್ಧವಾದಂಥ, ಸ್ಪಷ್ಟವಾದಂಥ ಕನ್ನಡದಲ್ಲಿ
ಯಕ್ಷಗಾನ ವೇದಿಕೆ ಮುಖಾಂತರ ನಮ್ಮನ್ನು ನಾವು ಪ್ರಸ್ತುತಪಡಿಸಿಕೊಳ್ಳುವುದಿಲ್ವಾ? ರಾಮನಾಗಿ, ರಾವಣನಾಗಿ, ಸೀತೆಯಾಗಿ, ಮಂಡೋದರಿಯಾಗಿ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯಗಳನ್ನು ಇಟ್ಟುಕೊಂಡು ಈ ರೀತಿಯ ಶಿಕ್ಷಣದ ವ್ಯವಸ್ಥೆಯ ಒಂದು ಅಪೇಕ್ಷೆಯ ಮೇರೆಗೆ ರತ್ನೋತ್ಸವ ಇಲ್ಲಿ ಸಂಪನ್ನಗೊಳ್ತಾ ಇದೆ. ರಾಣಿ ಅಬ್ಬಕ್ಕನಿಂದ ಮೊದಲುಗೊಂಡು ಬಹುಶಃ ಇದಿನಬ್ಬನವರ ವೇಷವನ್ನು ಹಾಕಿಕೊಂಡು ಬಂದದಿರ್ಬೋದು ಮಕ್ಕಳು. ಕನ್ನಡದ ಕಟ್ಟಾಳು ಮನೆಯಲ್ಲಿ ಬ್ಯಾರಿ ಭಾಷೆ ಮಾತನಾಡ್ತಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದುಕೊಂಡು ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸಗಳ ವ್ಯವಸ್ಥೆಗಳಲ್ಲಿ ಕುಮಾರವ್ಯಾಸ ಭಾರತವನ್ನು ಗಟ್ಟಿಯಾಗಿ ಸರ್ಕಾರಿ ಆದೇಶದ ಮುಖಾಂತರ ತೊಡಗಿಸಿಕೊಂಡಂಥ ಧೀಮಂತ ವ್ಯಕ್ತಿಯವರು. ಕವಿ ಕಯ್ಯಾರರ ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ ಅದನ್ನು ನಿಜ ಅರ್ಥದಲ್ಲಿ ವಿಧಾನಸಭೆಯೊಳಗೆ ಮೊಳಗಿಸಿದವರು. ಇಂಥದ್ದೆಲ್ಲ ಅನರ್ಘ್ಯ ರತ್ನಗಳು ನಮ್ಮ ದೇಶದಲ್ಲಿದ್ದಾಗ ನಮ್ಮ ಮುಂದಿನ ಮಕ್ಕಳು ರತ್ನಗಳಾಗಬೇಕಲ್ಲ. ಈ ಸದಾಶಯ ಇದು ನಿಜ ಅರ್ಥದಲ್ಲಿ ಅದು ಸಂಪನ್ನಗೊಳ್ಳಲಿ. ಪ್ರಭು, ನಮ್ಮಲ್ಲಿ ಒಂದು ನಿಯಮ ಇದೆ. ನಾವು ಏನನ್ನೇ ಆಗಲಿ ತಿನ್ನೋಕ್ಕಿಂತ ಮುಂಚೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ತಿಂತೇವೆ. ನೀವು ಕೂಡ ಹಾಗೆ ಮಾಡಬೇಕು ದಯವಿಟ್ಟು. ಏನು ಕ್ರಮ ಅಂತಂದರೆ ಹಕ್ಕಿಯನ್ನು ನಿಮ್ಮ ಅಂಗೈ ಮೇಲೆ ಕೂರಿಸಿಕೊಳ್ಳಿ. ಅದನ್ನು 1, 2, 3 ಅಂತ ಹೇಳಿ ದೇವರಿಗೆ ಅರ್ಪಿಸಿ ಆ ನಂತರ ನೀವು ಅದನ್ನು ಬಾಯಿಗೆ ಹಾಕಿಕೊಳ್ಳಿ. ಆವಾಗ ನಿಮಗೆ ಸಂತೋಷ ಆಗುತ್ತೆ. ಇಷ್ಟೇ ತಾನೇ ಆ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಬೆಕ್ಕು ಏನು ಮಾಡ್ತು, ಹಕ್ಕಿಯ ಮರಿಯನ್ನು ತನ್ನ ಅಂಗೈ ಮೇಲೆ ಕೂರಿಸಿಕೊಂಡು 1, 2, 3 ಅಂದಾಗ ಏನಾಯ್ತು ಹೇಳಿ ಮಕ್ಕಳು? 3 ಅಂದಾಗ ಏನಾಯ್ತು? ಹಕ್ಕಿ ಉದ್ಘಾಟನೆ ಮಾಡಿದಂತಹ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು, ಮಾಜಿ ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೂ ಇಂದಿನ ನಮ್ಮ ಕಾರ್ಯಕ್ರಮಾದ್ಯಂತ ನಮ್ಮ ಜೊತೆ ಇರ್ತಾರೆ ಡಾಕ್ಟರ್ ನಾ ಡಿಸೋಜ, ಅಧ್ಯಕ್ಷರು 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ.